ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲೆನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲದ ಇನಿತ ಸುದ್ದಿಗೊಂಚಲ್ನ ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲ್ಗೆ ಸ್ವಾಗತ. ಕುಡ್ಲ ವಿಶ್ವವಿದ್ಯಾನಿಲಯದ 2024-25ನೇ ಸಾಲದ 2ನೇ ವಿಶೇಷ ಶೈಕ್ಷಣಿಕ ಮಂಡಲದ ಸಭೆಯನ್ನು ಕುಡ್ಲ ವಿಶ್ವವಿದ್ಯಾನಿಲಯದ ಆಡಳಿತ ಸೌಧದ ರಾಣಿ ಅಬ್ಬಕ್ಕ ಸಭಾಂಗಣದ ಅಂಗಾರೆ ನಡಪಾಯಿರು. ಕುಡ್ಲ ವಿಶ್ವವಿದ್ಯಾನಿಲಯದ 2024-25ನೇ ಸಾಲದ 2ನೇ ವಿಶೇಷ ಶೈಕ್ಷಣಿಕ ಮಂಡಲದ ಸಭೆಯನ್ನು ಕುಡ್ಲ ವಿಶ್ವವಿದ್ಯಾನಿಲಯದ ಆಡಳಿತ ಸೌಧದ ರಾಣಿ ಅಬ್ಬಕ್ಕ ಸಭಾಂಗಣದ ಅಂಗಾರೆ ಕಾಂಡೆ ನಡಪಾಯಿರು. ಕುಡ್ಲ ವಿಶ್ವವಿದ್ಯಾನಿಲಯದ ಕುಲಪತಿಲು ಪ್ರೊಫೆಸರ್ PL ಧರ್ಮಪಾತೆರೊಂದು ಉನ್ನತ ಶಿಕ್ಷಣದ ಗುಣಮಟ್ಟ ಬೊಕ್ಕ ಸಂಶೋಧನಾತ್ಮಕ ಜ್ಞಾನ ಅಭಿವೃದ್ಧಿಗೆ ಪೂರಕ ಅಪುಲಕ ಸ್ನಾತಕೋತ್ತರ ವಿಭಾಗವಾರು ಕೋರ್ಸಲೇನು ಸ್ಕೂಲ್ ಸಿಸ್ಟಮ್ ಪನ್ಪುನ ಹೊಸ ಪರಿಕಲ್ಪನದಡಿಟ್ಟು ಒಂಚೆ ಕಡೆக்கு ಕನಪುನ ಬಗೆಟ್ ಕುಡ್ಲ ವಿಶ್ವವಿದ್ಯಾನಿಲಯ ಚಿಂತನೆ ನಡಪಾದನು. ಕುಡ್ಲ ವಿಶ್ವವಿದ್ಯಾನಿಲಯ ವ್ಯಾಪ್ತಿದ ಪದವಿ ಕಾಲೇಜುಲಿದ ತರಗತಿಲು ಆಗಸ್ಟ್ 16 ತಾರೀಕದ ಬೊಕ್ಕ ಸ್ನಾತಕೋತ್ತರ ಪದವಿ ತರಗತಿಲು ಸೆಪ್ಟೆಂಬರ್ 1 ತಾರೀಕದ್ದು ಶುರು ಆಯಿರುಂಡು. ಈತನೆಂಗನೆ ಆಚೆನೇ ಸೆಮಿಸ್ಟರ್ದ ಮೌಲ್ಯಮಾಪನ ಶೇಕಡ 70 ಪೂರ್ತಿಯಾದಿತ್ತದು ಬೇಗಡೆ ಫಲಿತಾಂಶ ಪ್ರಕಟಿಸಾವ ಪಂಡದ ತೆರಪಾಯಿರು. ಕಾಮರ್ಸ್ ಮತ್ತು ಇಕನಾಮಿಕ್ಸ್ ಅಧ್ಯಾಪಕ ಮಿತ್ರರನ್ನ ಪರ್ಟಿಕ್ಯುಲರ್ಲಿ ಅದರ ಅಧ್ಯಕ್ಷರುಗಳನ್ನು ಒಟ್ಟಿಗೆ ಕರೆದು ಒಂದು ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ ವಿಶ್ವವಿದ್ಯಾನಿಲಯ ಪ್ರಯತ್ನ ಮಾಡುತ್ತೆ. ಅದು ಅದನ್ನು ಮಾಡಿ ಎರಡೂ ಅಧ್ಯಕ್ಷರು ಒಟ್ಟಿಗೆ ಕೂತು ಒಂದು ನಿರ್ಣಯಕ್ಕೆ ಬಂದಾಗ JD ಸಾಹೇಬ್ ಹೇಳಿದಾಗ ಒಂದು ನಿರ್ಣಯಕ್ಕೆ ಬಂದು ಅಮಿಕೇಬಲ್ ಆಗಿ ಯಾವುದೇ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗದಾಗೆ ನೋವು ಬರದ ರೀತಿಯಲ್ಲಿ ಮಾತುಕತೆಗಳು ಆಗಿ ಒಂದು ಅರ್ಥದಲ್ಲಿ ಒಂದು ತೀರ್ಮಾನ ತಗೊಂಡು ಆ ತೀರ್ಮಾನ ತಗೊಂಡ ನಂತರ ಇದನ್ನು ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬಹುದೇ. ಆಸ್ ಆಫ್ ನಾವು ತಮಗೆ ಗೊತ್ತಿರುವ ಹಾಗೆ ನಮ್ಮ ಕ್ಯಾಲೆಂಡರ್ ಈಗಾಗಲೇ ಅಪ್ರೂವ್ ಆಗಿದೆ, ಸರ್ಕಾರಕ್ಕೂ ಕಳಿಸ್ಕೊಟ್ಟಿದ್ದೀವಿ. 12ನೇ ತಾರೀಕಿಗೆ ನಮ್ಮ ತರಗತಿಗಳು ಪ್ರಾರಂಭ ಆಗಬೇಕು. 12ನೇ ತಾರೀಕಿಗೆ ಪಾಠ ಮಾಡಲಿಕ್ಕಿರುವ ಫಸ್ಟ್ ಸೆಮಿಸ್ಟರ್ನಲ್ಲಿ ಎಲ್ಲಿಯೂ ನಮ್ಮ ಇಕನಾಮಿಕ್ಸ್ ಕಾಂಪೊನೆಂಟ್ ಇದ್ದದ್ದು ಕಾಣ್ತಾ ಇಲ್ಲ. ಹಾಗಾಗಿ ಮೊದಲ ಸೆಮಿಸ್ಟರ್ನ ಈ ಸಿಲೆಬಸನ್ನು ಅಪ್ರೂವ್ ಮಾಡಿ, ಈಗ ಮೊದಲ ಸೆಮಿಸ್ಟರ್ನ ಈ ಸಿಲೆಬಸನ್ನು ಅಪ್ರೂವ್ ಮಾಡಿ ಈ ಜಂಟಿ ಸಭೆಯನ್ನು ಏರ್ಪಡಿಸಿದ ನಂತರ, ಈ ಜಂಟಿ ಸಭೆಯಲ್ಲಿ ತೀರ್ಮಾನ ತಗೊಂಡ ನಂತರ, ಅದು ಲಿಖಿತವಾಗಿ ನಮಗೆ ಬಂದ ನಂತರ ನಾವು ಇನ್ನುಳಿದ ಪಠ್ಯಕ್ರಮವನ್ನು ಅಪ್ರೂವ್ ಮಾಡಬಹುದೇ. ಇದು ಒಂದು ಸಣ್ಣ ಸಲಹೆಯನ್ನು ನಿಮ್ಮ ಹತ್ರ ಕೇಳ್ತೇನೆ. ಯಾಕೆಂತಂದರೆ ಇಕನಾಮಿಕ್ಸ್ನವರು ನಮ್ಮ ಅಧ್ಯಾಪಕ ಮಿತ್ರರು, ಕಾಮರ್ಸ್ನವರು ನಮ್ಮ ಅಧ್ಯಾಪಕ ಮಿತ್ರರು. ಇಲ್ಲಿ ತನಕ ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಬೆಳವಣಿಗೆಗೆ ಎರಡೂ ಡಿಪಾರ್ಟ್ಮೆಂಟ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು BOS and the kind of the work that they have done, academic work that they have done. I have a great respect to the BOS here, and that's why I have started with respecting the BOS. I am now requesting the Academic Council, kindly see that we allow these 12th classes to move on, and then we do not interrupt the 12th classes that is going to start on Monday, and then see that the first semester is at this moment is approved, and the rest will be approved after the joint session. ಅನ್ನೋ ಒಂದು ಸಣ್ಣ ಸಲಹೆ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಮನಸ್ಸಿಗೆ ಬಂದಿದೆ. ಇದನ್ನು ಮಾಡಬಹುದೇ ಅಂತ ನಾನು ಸದನದಲ್ಲಿ ಕೇಳ್ತೇನೆ. ಡೀನ್ ಸಾಬ್, ಯು ಪ್ಲೀಸ್ ಟೆಲ್ ಅಸ್, ತಾವು ಇಡೀ ಎಲ್ಲ ಫ್ಯಾಕಲ್ಟಿಗಳನ್ನು ಮತ್ತು ಅಕಾಡೆಮಿಕ್ ಚಟುವಟಿಕೆಗಳನ್ನು ಒಪ್ಕೊಳ್ತೀರಿ ಮತ್ತು ಮುಂದೆ ನಿಂತು ನಡೆಸಬೇಕಾಗಿದೆ. ಈ ಒಂದು ತೀರ್ಮಾನವನ್ನು ವಿಶ್ವವಿದ್ಯಾನಿಲಯ ತಗೊಳ್ಬೇಕಾಗುತ್ತೆ. ಯಾಕಂತಂದರೆ ನಾವು ಅಬ್ರಪ್ಟ್ ಆಗಿ ಈ ಮನವಿಗೆ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಆಗೋದಿಲ್ಲ. ಇವಾಗ ಇಕನಾಮಿಕ್ಸ್ ಅವ್ರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಕಾಮರ್ಸ್ನವ್ರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕ್ಯಾನ್ ವಿ ಗಿವ್ ದೆಮ್ ಎ ಟೈಮ್, ಎ ಕೈಂಡ್ ಆಫ್ ಅಪಾರ್ಚುನಿಟಿ ಟು ಕಮ್ ಅಂಡ್ ಫೇಸ್ ಈಚ್ ಅದರ್, so that we will come out with one more academic good suggestion ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಈ ಸಮಯಕ್ಕೋಸ್ಕರ, ಈ ಪ್ಲಾಟ್ಫಾರ್ಮ್ಗೋಸ್ಕರ ನಮ್ಮ ಪಠ್ಯ ಚಟುವಟಿಕೆಗಳು ನಿಲ್ಲಬಾರ್ದು. ಹಾಗಾಗಿ ಮೊದಲ ಸೆಮಿಸ್ಟರ್ನಲ್ಲಿ ಯಾವುದೇ ಕಾಂಪೊನೆಂಟನ್ನು ನೀವು ಇಟ್ಟಿಲ್ಲ, ಭಾಳ ಇಂಟೆಲಿಜೆಂಟ್ ಆಗಿದೆ ಅದು. ಹಾಗಾಗಿ ಅದನ್ನು ನೋಡ್ತಾ ಇದ್ದೆ ನಾನು.
ಈಗ 1ನೇ ಸೆಮಿಸ್ಟರ್ಗೆ ಅನುಮತಿ ಕೊಡೋಣ. ಇನ್ನು 2ನೇ ಸೆಮಿಸ್ಟರ್ಗೆ ನಾವು ಈ ಚರ್ಚೆ ಆದ ನಂತರ ಕೊಡುವ ಒಂದು ಷರತ್ತಿನ ಮೇರೆಗೆ ನಾವು ಇದನ್ನು ಒಪ್ಕೊಳ್ಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಐ ನೀಡ್ ಯುವರ್. ಪರೀಕ್ಷಾಂಗ ಕುಲಸಚಿವರು ಡಾಕ್ಟರ್ ದೇವೇಂದ್ರಪ್ಪ, ಆಡಳಿತ ವಿಭಾಗ ಕುಲಸಚಿವರು ರಾಜು ಮೊಗವೀರ, ಸಬಿತಾ ಮುತಾಲಿಕೆಡಿದ್ದರು. ಸುದ್ದಿಗೊಂಚರ್ಗೆ ಸ್ವಾಗತ. ಯಕ್ಷಗಾನ ಕಲಾವಿದರು ರಕ್ಷಿತ್ ಶೆಟ್ಟಿ ಪಡ್ರೇರಿನ ಶಿಷ್ಯ ವೃಂದದ ಯಕ್ಷ ಸಿದ್ಧಿ ಸಂಭ್ರಮ ಸಿದ್ಧಿ ದಶಾಯಾನ ಕಾರ್ಯಕ್ರಮನ ಆಗಸ್ಟ್ 10 ತಾರೀಕು ಶನಿವಾರ ಬೊಕ್ಕ 11 ತಾರೀಕು ಐತಾರ ಕುಡ್ಲದ ಉರ್ವ ಸ್ಟೋರ್ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನಡ್ ಆಟಣೆ ಮಲ್ದದ ಪಂಡದ ಸಿದ್ಧಿ ದಶಯಾನ ಸಮಿತಿದ ರವಿಪ್ರಸಾದ್ ಶೆಟ್ರು ತೆರಿಪಾದರು. ಯಕ್ಷಗಾನ ಕಲಾವಿದರು ರಕ್ಷಿತ್ ಶೆಟ್ಟಿ ಪಡ್ರೇರ್ನ ಶಿಷ್ಯ ವೃಂದದ ಯಕ್ಷ ಸಿದ್ಧಿ ಸಂಭ್ರಮ ಸಿದ್ಧಿ ದಶಾಯನ ಕಾರ್ಯಕ್ರಮ ಆಗಸ್ಟ್ 10 ಬೊಕ್ಕ 11 ತಾರೀಕಿಗೆ ಕುಡ್ಲದ ಊರೋ ಸ್ಟೋರ್ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನಡ್ ನಡಪೆರ ಉಂಡು ಪಂಡದ ಸುದ್ದಿಗೋಷ್ಠಿಯ ತೆರಿಪಾಯಿನ ಸಿದ್ಧಿ ದಶಾಯಾನ ಸಮಿತಿದ ರವಿಪ್ರಸಾದ್ ಶೆಟ್ರು ಆಗಸ್ಟ್ 10 ತಾರೀಕು ಶನಿವಾರ ಕಾಂಡೆ 9 ಗಂಟೆಗೆ ಚೌಕಿ ಪೂಜೆ ಪೂರ್ವರಂಗ ನಡಪೆರ ಉಂಡು. ಕಾಂಡೆ 10 ಗಂಟೆಗೆ ಯಕ್ಷಗಾನ ವಿದ್ವಾಂಸರು ವಾಸುದೇವ ರಂಗಭಟ್ ಕಾರ್ಯಕ್ರಮನ ಉದಿಪನ ಮಲ್ಪೆರುಲ್ಲೇರು. ಮೇಯರ್ ಸುಧೀರ್ ಶೆಟ್ರು ಗುರ್ಕಾರ್ಮೆ ವಹಿಸಿರುಲ್ಲೇರು. ಕಾಂಡೆ 10 ಯಕ್ಷಗಾನ ಪ್ರದರ್ಶನ ಆಯಿರುಂಡು. ಬಯ್ಯ 5 ಗಂಟೆಗೆ ಚಂದ್ರಹಾಸ ಶೆಟ್ರು ರಂಗೋಲಿ ಗುರ್ಕಾರ್ಮೆಡ್ ಸಬಿಲೆಸೆ ನಡಪೆರ ಉಂಡು. ಬಯ್ಯ 6 ಗಂಟೆಗೆ ಯಕ್ಷ ನವರಸ ವೈಭವ, ರಾತ್ರಿ 8 ಗಂಟೆಗೆ ವಿನೂತನ ಪ್ರಯೋಗ ಹಿಮ್ಮಿಂಚು ಯಕ್ಷಗಾನ ಅಟ್ಟನೆ ಮಲ್ತದ. ಬಯ್ಯ 4 ಗಂಟೆಗೆ ಡಾಕ್ಟರ್ M ಮೋಹನ ಆಲ್ವೇರ್ನ ಗುರ್ಕಾರ್ಮೆಡ್ ನಡಪುನ ಸಭೆಲೆಸೆಡ್ ಕಟೀಲ್ದ ಹರಿನಾರಾಯಣ ದಾಸ ಅಸ್ರನ್ನೇರು ಆಶೀರ್ವಚನ ಕೊರಿಯರೊಲ್ಲೇರು. ಬೊಕ್ಕ ಪ್ರತಿಭಾ ಪುರಸ್ಕಾರ ಯಕ್ಷಸಿದ್ಧಿ ಪ್ರಶಸ್ತಿ ಸನ್ಮಾನ ನಡಪೆರ ಉಂಡು ಪಂಡದ ರವಿಪ್ರಸಾದ್ ಶೆಟ್ರು ವಿವರ ಕೊರಿಯರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಯಕ್ಷಗಾನ ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿರುವ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷ ಗುರುಗಳಾದ ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ ಅವರ ಯಕ್ಷ ಶಿಕ್ಷಣ ಕಾರ್ಯಕ್ಕೆ 10 ವರ್ಷಗಳಾದ ನಿಟ್ಟಿನಲ್ಲಿ ದಶಮಾನೋತ್ಸವ ಅಂಗವಾಗಿ ವಿವಿಧೆಡೆಯ ಇವರ ಶಿಷ್ಯ ವೃಂದವನ್ನು ಒಗ್ಗೂಡಿಸಿ 300ಕ್ಕೂ ಅಧಿಕ ಶಿಷ್ಯ ವೃಂದದವರಿಂದ ಸಂಯೋಜಿಸಲಾದ 10 ಹಲವು ಯಕ್ಷಗಾನ ವಿವಿಧ ಪ್ರದರ್ಶನಗಳನ್ನು ಯಕ್ಷ ಸಿದ್ಧಿ ಸಂಭ್ರಮ ಸಿದ್ಧಿ ದಶಯಾನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಗಸ್ಟ್ 10 ಮತ್ತು ಶನಿವಾರ ಹಾಗೂ ಆಗಸ್ಟ್ 11 ರವಿವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮಂಗಳೂರು ಉರ್ವ ಸ್ಟೋರ್ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 10ರಂದು ಬೆಳಿಗ್ಗೆ 9ರಿಂದ ಚೌಕಿ ಪೂಜೆ ಪೂರ್ವರಂಗ, 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಹಿರಿಯ ಯಕ್ಷಗಾನ ವಿದ್ವಾಂಸ ಶ್ರೀ ವಾಸುದೇವ ರಂಗಭಟ್ಟ ಅವರು ಉದ್ಘಾಟಿಸಲಿರುವರು. ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರು ಅಧ್ಯಕ್ಷತೆ ವಹಿಸಲಿರುವರು. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಗಣೇಶ್ ಕುಲಾಲ್, ಕದ್ರಿ ಪೊಲೀಸ್ ಠಾಣಾ ಉಪಠಾಣಾಧಿಕಾರಿ ಸುಧಾಕರ್ ರಾವ್ ಪಾಟೀಲ್, ಪಡ್ರೆ ಶ್ರೀ ಧೂಮಾವತಿ ಚಾವಡಿ ಮನೆಯ ಗಡಿ ಪ್ರಧಾನ ಬಾಬು ಬಂಡ್ರಿಯಾಲ್, ಜಲ್ಲಿಗುಡ್ಡೆ ಅಂಬಾಭವಾನಿ ಭಜನಾ ಮಂದಿರದ ಗೌರವಾಧ್ಯಕ್ಷ ಹರಿಕೇಶವ ಜಾಧವ್, ಹಿರಿಯ ವಕೀಲರಾದ ಸದಾಶಿವ ಐತಾಳ್ ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಲಿರುವರು. 10:30ರಿಂದ ವಿದ್ಯಾರ್ಥಿಗಳಿಂದ ದೇವಸೇನಾನಿ, ಗಂಟೆ 12ರಿಂದ ಮಹಿಳೆಯರಿಂದ ಪಾವನ ಪಕ್ಷಿ ಯಕ್ಷಗಾನ ನಡೆಯಲಿದೆ. ಮಧ್ಯಾಹ್ನ ಭೋಜನ ವಿರಾಮದ ನಂತರ 1:45ರಿಂದ ಯಕ್ಷಗಾನ ರೂಪಕ ದಾಶರಥಿ ದರ್ಶನ, 3:45ರಿಂದ ಧರ್ಮದಂಡನೆ ಯಕ್ಷಗಾನ ನಡೆಯಲಿದೆ. ಸಂಜೆ 5ಕ್ಕೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಹಾಸ ಶೆಟ್ಟಿ ರಂಗೋಲಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಉದ್ಯಮಿಗಳಾದ AK ಜಯರಾಮ್ ಶೇಖ, ಪ್ರೇಮನಾಥ ಮಾರ್ಲ ಮೂಡುಬಿದ್ರಿ, ಹಿರಿಯ ಯಕ್ಷಗಾನ ಕಲಾವಿದರು ಸೀತಾರಾಮ್ ಕುಮಾರ್ ಕಟೀಲು ಇವರು, ಇರುವತ್ತೂರು ಸಿರಿ ಗುಂಡದಪಾಡಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷ ಮೋಹನ್ ಶೆಟ್ಟಿ ನರ್ವಲ್ ದಡ್ಕ ಉರ್ವ, ಚಿಲಿಂಬಿ ಸಾಯಿ ಶಕ್ತಿ ಕಲಾ ಬಳಗದ ಸಂಚಾಲಕಿ ಲಾವಣ್ಯ ವಿಶ್ವಾಸ್ ಕುಮಾರ್ ದಾಸ್, ಪಾತೂರು ಮೇಗಿನ ಮನೆ ಕಲ್ಲಾಡಿ ಧೂಮಾವತಿ ದೇವಸ್ಥಾನದ ಅಧ್ಯಕ್ಷ ಲಯನ್ ಚಂದ್ರಹಾಸ ರೈ, ಕಾಟಿಪಳ್ಳ ಬ್ರಹ್ಮಶ್ರೀ ಗುರುನಾರಾಯಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ದಯಾಕರ್ P ಕುಳಾಯ್, ಬಲಿಪಗುಳಿ ಉದ್ಯಮಿ ಡಾಕ್ಟರ್ ರಮೇಶ್ ಚಂದ್ರ CG, ಗುರುಪುರ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಶಿಕ್ಷಕ ಜಯಕರ್ ಶೆಟ್ಟಿ, MRPL ನಿವೃತ್ತ ಮಹಾಪ್ರಬಂಧಕಿ ವೀಣಾ T ಶೆಟ್ಟಿ ಅವರು ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಲಿದ್ದಾರೆ. ಸಂಜೆ ಗಂಟೆ 6:30ರಿಂದ ಯಕ್ಷ ನವರಸ ವೈಭವ, 8ರಿಂದ
ವಿನೂತನವಾದ ಒಂದು ಪ್ರಯೋಗ ಹಿಮ್ಮಿಂಚು ಯಕ್ಷಗಾನ ನಡೆಯಲಿಕ್ಕಿದೆ. 11ರಂದು ಬೆಳಿಗ್ಗೆ ಗಂಟೆ 9:30ರಿಂದ ಯಕ್ಷಗಾನ ಲೀಲಾ ಮಾನುಷ ವಿಗ್ರಹ, ಗಂಟೆ 12ರಿಂದ ನೃತ್ಯ ವಾಚನ ಚಿತ್ರಕಥನ ನಡೆಯಲಿದೆ. ಮಧ್ಯಾಹ್ನ ಭೋಜನ ವಿರಾಮ ಬಳಿಕ ದಶಾವತಾರ ಮತ್ತು ಪಾದ ಪ್ರತೀಕ್ಷಾ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಸಂಜೆ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದ್ದು ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಕಟೀಲು ದೇವಸ್ಥಾನದ ಅನುವಂಶಿಕ ಅರ್ಚಕ ಶ್ರೀ ಹರಿನಾರಾಯಣದಾಸ ಅಸರಣ್ಣ ಅವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಉದ್ಯಮಿ ಮಿಥುನ್ ರೈ, ರಾಮನಗರ ಪೊಲೀಸ್ ಉಪಾಧೀಕ್ಷಕ ದಿನಕರ ಶೆಟ್ಟಿ, ನಿಟ್ಟೆ NMM ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ನಿರಂಜನ ಎನ್ ಚಿಪ್ಳುಣ್ಕರ್, ಜಾಗತಿಕ ಬಂಟರ ಒಕ್ಕೂಟ ಉಪಾಧ್ಯಕ್ಷ ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಉದ್ಯಮಿ ಅಗರಿ ರಾಘವೇಂದ್ರ ರಾವ್, ಗುರುಪುರ ಬಂಟರ ಮಾತೃ ಸಂಘದ ಮಾಜಿ ಅಧ್ಯಕ್ಷ ರಾಜ್ಕುಮಾರ್ ಶೆಟ್ಟಿ ತಿರುಮೈಲ್ಗುತ್ತು, ಮಂಗಳೂರು ಟ್ರಾಫಿಕ್ ಠಾಣೆಯ ಸಂತೋಷ್ ಪಡೀಲ್, ಉದ್ಯಮಿ ಎಂ ಹರಿರಾವ್ ಕೈಕಂಬ, ಯಕ್ಷ ಮಂಜುಷದ ನಿರ್ದೇಶಕಿ ವಿದ್ಯಾ ಕೋಳ್ಯೂರ್, ಕಲಾ ಪೋಷಕಿ ಶಕುಂತಲಾ ಆರ್ ಭಟ್ ಸುರತ್ಕಲ್ ಇವರೆಲ್ಲ ಅಭ್ಯಾಗತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಯಕ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಯಕ್ಷ ಸಿದ್ಧಿ ಪ್ರಶಸ್ತಿ, ಸಾಧಕರಿಗೆ ಸನ್ಮಾನ ನಡೆಯಲಿಕ್ಕಿದೆ. ಬಳಿಕ 6ರಿಂದ ಯಕ್ಷಗಾನ ವೈವಿಧ್ಯ ನೀನೋ ನಾನೋ ಎನ್ನುವ ಒಂದು ಹೊಸ ಪ್ರಯೋಗದ ಪ್ರದರ್ಶನ ನಡೆಯಲಿಕ್ಕಿದೆ. ಆಮೇಲೆ ತೆಂಕು ಬಡಗುತಿಟ್ಟಿನ ಯಕ್ಷಗಾನ ನಾಗಶ್ರೀ ನಡೆಯಲಿಕ್ಕಿದೆ. ಸದಾಶಿವ ಐತಾಳ್, ರಕ್ಷಿತ್ ಪಡ್ರೆ, ಉಮೇಶ್ ಆಚಾರ್ಯ, ಸತ್ಯಪ್ರಸಾದ್, ಶ್ರವಣ್ ಉಡುಪ ಸುದ್ದಿಗೋಷ್ಠಿಯರು ಒಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲ್ಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಣೆ ಅಂಚನೆ ಮಾನವೀಯತೆ ಮೇರೆಯಿನ ಬಸ್ ಸಿಬ್ಬಂದಿಗಳಿಗೆ ಮಾನಾದಿಗಿಟೇಸ್ ಕುಡ್ಡದ ಪ್ರೆಸ್ ಕ್ಲಬ್ ಅಂಗಾರ ನಡೆದಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಣೆ ಬೊಕ್ಕ ಮಾನವೀಯತೆ ಮೇರೆಯಿನ ಬಸ್ ಸಿಬ್ಬಂದಿಗಳಿಗೆ ಮಾನಾದಿಗಿಲೇಸನು ಪತ್ರಿಕಾ ಭವನಡು ಅಂಗಾರ ಕಾಂಡೆ ನಡಪಾಯಿರು. ಜನಸಾಮಾನ್ಯರಿಗೂ ಉಪಯೋಗ ಬೊಕ್ಕ ಸಮಾಜಕ್ಕೆ ಎಡ್ಡೆ ಆಪುನ ಬೇಲೆ ನಿರಂತರವಾದ ದುಂಬರಿಯೋಡು ಬಸ್ ಸಿಬ್ಬಂದಿಲಿನ ಮಾನವೀಯ ಬೇಲೆಲು ಮಾತಿರಿಗ್ಲ ಮಾದರಿಯಾವಡು ಪಂಡದು ಕುಡ್ಲ ಅಪರಾಧ ಬೊಕ್ಕ ಸಂಚಾರ ವಿಭಾಗ DCP BP ದಿನೇಶ್ ಕುಮಾರ್ ತೀರ್ಪಾಯಿರು. ವಿಶೇಷವಾಗಿ ಈ ದಿನ ಪತ್ರಕರ್ತರ ಮಿತ್ರರು ನೀವೇನು ಬಸ್ಸು ಸಾಗಾಟ ಸಂಚಾರ ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ಆ ಬಸ್ಸು ಚಾಲಕರಿಗೆ ನಿರ್ವಾಹಕರಿಗೆ ಏನು ಒಂದು ನಿಮ್ಮ ಅಭಿನಂದನೆಗಳನ್ನ ಸಲ್ಲಿಸಿದಿರಿ ತಿಳಿಸಿದಿರಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬಸ್ಸು ಸಂಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲರೂ ಕೂಡ ಅದೇ ರೀತಿಯಾದಂತಹ ಒಂದು ಉದಾಹರಣೆ ಇಟ್ಕೊಂಡು ನಾವು ಬಹುಶಃ ಒಂದು ಒಳ್ಳೆ ಕೆಲಸ ಮಾಡಿದರೆ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ, ನಮ್ಮ ಹೆಸರು ಈ ವಿಚಾರಗಳೆಲ್ಲೂ ಪೇಪರ್ನಲ್ಲಿ ಬರ್ತದೆ ಅಂತನ್ನುವಂಥ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಇದರಿಂದ ಪ್ರೇರೇಪಣೆ ಪಡ್ಕೊಂಡು ಅವರು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ತೊಡಗ್ತಾರೆ. ಈ ಪೊರ್ತು ಮಾನವೀಯತೆ ಮೇರೆಯಿನ ಬಸ್ ಸಿಬ್ಬಂದಿಗಳಿಗೆ ಮಾನಾದಿಗೆ ಮಲ್ತೇರು. RTO ಶ್ರೀಧರ್ ಮಲ್ಲಾಡ್ ಪಾತೆರೊಂದು ಬಸ್ ಮಾಲೀಕರು ಸಾರಿಗೆ ಇಲಾಖೆಗೆ ಪ್ರತಿ ತಿಂಗಳು 2.5 ಕೋಟಿ ರೂಪಾಯಿ ತೆರಿಗೆ ಕಟ್ಟೊಂದಿತ್ತದು
ಕುಡ್ಲಡ್ ರಡ್ಡನೇ ಅತ್ಯಧಿಕ ತೆರಿಗೆ ಪಾವತಿದಾರರು ಉಲ್ಲೇರು ಪಂಡಿತ ತಿರುಪಾಯರು. ಇಲಾಖೆಗೆ ಮಂಗಳೂರಲ್ಲಿ ಪ್ರತಿ ತಿಂಗಳು 2.5 ಕೋಟಿ ಬರೇ ಬಸ್ಸಿಂದನೇ, ಅದು ಏನು 15 ದಿವಸ ಮುಂಚೆ ಅವರು ತೆರಿಗೆ ಕಟ್ಟಬೇಕು. ಒಂದು ದಿವಸ ಡಿಲೇ ಆದರೆ ಮತ್ತೆ ಅವರಿಗೆ 20% ಪೆನಾಲ್ಟಿ ಜೊತೆಗೆ ನಮಗೆ ದಂಡ ಕಟ್ಟಿ ಮತ್ತೆ ಬಸ್ಸನ್ನು ಅವರು ಸಂಚಾರ ಮಾಡಬೇಕಾಗಿದೆ. ಸೊ ಒಂದು ನಮ್ಮ ಇಲಾಖೆಗೆ ಅದರಲ್ಲೂ ಮುಖ್ಯವಾಗಿ ಮಂಗಳೂರಲ್ಲಿ ನಮಗೆ ಆದಾಯ ಇರೋದೇ ಈ ಒಂದು 2.5 ಕೋಟಿ, 2.5ರಿಂದ 3 ಕೋಟಿ ಆದಾಯ ಈ ಒಂದು ಬಸ್ಸಿಂದ ಇದೆ. ಸೊ ಅವ್ರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಈ ಒಂದು ಕಳೆದ ವಾರದಲ್ಲಿ ನಡೆದಿರುವಂಥ ಒಂದು ಏನು ಇನ್ಸಿಡೆಂಟು, ಒಂದು ವಿದ್ಯಾರ್ಥಿಗೆ ಹೃದಯಾಘಾತ ಕಂಡಾಗ ಏನು ಒಂದು ಗೋಲ್ಡನ್ ಅವರಲ್ಲಿ ಅವಳನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿ ಆ ಒಂದು ಜೀವವನ್ನು ಉಳಿಸಿದ್ದಾರೆ. ಅದೇ ಸಂಚಾರ ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ ಪಾತಿರೊಂದು ಕುಡ್ಲ ಖಾಸಗಿ ಬಸ್ ದಕ್ಲ ಡಿಜಿಟಲ್ ಇಂಡಿಯಾಗೆ ಚಾಲನೆ ಕೊರ್ಪುನ ಮೂಲಕ ರಾಜ್ಯಡಿ ಸುರುತ ಪ್ರಯತ್ನ ಮಲ್ತುದಿರು. ಅವೆತೊಟ್ಟಿಗೆ ಮಾಧ್ಯಮದಕ್ಲಿನ ಅಗತ್ಯಗೆ ಬಸ್ ಮಾಲಕರು ಸಹಾಯ ಆತಿರು. ಬಸ್ ಪಾಸ್ ಪತ್ರಕರ್ತರಿಗೆ ಉಪಯುಕ್ತ ಆವಡು ಪಂಡದ ತೀರ್ಪಾಯರು. ಬಸ್ ಮಾಲೀಕರ ಸಂಘ ಈಗಾಗಲೇ ಕಳೆದ ವಾರದಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ಉದ್ದೇಶದಲ್ಲಿ ಟಿಕೆಟ್ ಮ್ಯಾನ್ಯುವಲ್ ಆಗಿ ಕೊಡೋ ಬದಲಾಗಿ PDS ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಸರ್ಕಾರ ಅದನ್ನು ಇನ್ನೂ ಅಳವಡಿಸಲಿಲ್ಲ. ಆದರೂ ಇವರು ಪ್ರೈವೇಟ್ ಬಸ್ನವರು ಈಗಾಗಲೇ ಅದರಲ್ಲಿ ಮುನ್ನಡೆಯನ್ನು ಮಾಡಿದ್ದಾರೆ. ನಾನು ಮತ್ತೆ ಈ ವೇದಿಕೆಯಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ಥರ ಮುಂದುವರಿತಾ ಅವರು ಮಾಧ್ಯಮ ಮಿತ್ರರನ್ನು ತಮ್ಮ ಅಂಗಳದಲ್ಲಿ ಕರ್ಕೊಂಡಿದ್ದಾರೆ. ಅವರಿಗೆ ಒಂದು ಬಸ್ ಪಾಸ್ ಅವಶ್ಯಕತೆ ಹೌದು, ಮಾಧ್ಯಮ ಮಿತ್ರರಿಗೂ ಬೇಕಾಗಿದೆ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ. ಅವರಿಗೂ ಒಂದು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲೀಕನ ಸಂಘದ ಅಧ್ಯಕ್ಷರು ಅಜೀಜ್ ಬರ್ತಿಪಾಡಿ ಪಾತೆರೊಂದು ಜಿಲ್ಲೆಡೆ ಕೆಲವು ಗ್ರಾಮಾಂತರ ಪ್ರದೇಶದ ಬಸ್ ಸೌಕರ್ಯ ಇಚ್ಚಂದೆ ಸಮಸ್ಯೆನೆ ಎದುರಿಸಾವಂದುಳ್ಳೇರು. ಅವೆದ ಕಡೆಗೆ ಪತ್ರಕರ್ತರು ಗೇನು ಕೊರಡು ಸಾರಿಗೆ ವ್ಯವಸ್ಥೆಯನ್ನು ಎಚ್ಚರಿಸಾವನೊಟ್ಟಿಗೆ ಎಡ್ಡೆ ಬೆಲೆಗೆ ಪ್ರೋತ್ಸಾಹ ಕೊರ್ಪುನವು ಅಭಿನಂದನೀಯ ಪಂಡಿತ ತಿರುಪಾಯರು. ಮಾನವ ಹಕ್ಕನ್ನು ಕಾಪಾಡಿಕೊಳ್ಳು ಬರುವಲ್ಲಿ ಪತ್ರಕರ್ತರ, ಮಾಧ್ಯಮ ಮಿತ್ರರ ಪಾತ್ರವು ಬಹಳ ಮಹತ್ತರವಾದದ್ದು. ದೇಶದ ಏಕತೆಯಲ್ಲಿ, ಪ್ರಜಾಸತ್ತೆಯಲ್ಲಿ, ಸಾರ್ವಭೌಮತೆಯಲ್ಲಿ, ಅದೇ ರೀತಿ ಎಲ್ಲ ವಿಭಾಗವನ್ನು ಪಾರದರ್ಶಕತೆಯಲ್ಲಿ ತಂದು ಬರುವಲ್ಲಿ ರಚನಾತ್ಮಕ ಕೆಲಸವನ್ನು ಮಾಡುತ್ತಿದೆ ಮಾಧ್ಯಮ, ಪತ್ರಿಕಾ ಮಾಧ್ಯಮ. ನಮ್ಮ ಈ ಜಿಲ್ಲೆಯಲ್ಲೂ ಕೂಡ ನಮ್ಮನ್ನು, ಅದರಲ್ಲೂ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆಯನ್ನು ಚಾಟಿ ಎಟ್ಟುಕೊಟ್ಟು ನಮ್ಮನ್ನು ಎಚ್ಚರಿಸ್ತಾ ಇವೆ. ಅದರ ಜೊತೆ ನಮ್ಮ ಸಾಧನೆಯನ್ನು ಕೂಡ ಪ್ರೋತ್ಸಾಹಿಸ್ತಾ ಬಂದಿದೆ. ಅದು ಮಾತ್ರವಲ್ಲ, ನಮ್ಮ ಈ ಪತ್ರಕರ್ತ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಯಾವತ್ತೂ ಬಹಳ ಒಡನಾಟವನ್ನು ಇಟ್ಟುಕೊಂಡು ಬಂದವರು. 1990ರ ಶತಮಾನದಲ್ಲಿ ಆವಾಗ ಹೆಚ್ಚಿನ ಮಾಧ್ಯಮ ಮಿತ್ರರಲ್ಲಿ ವಾಹನಗಳು ಇರಲಿಲ್ಲ. ಆ ಸಂದರ್ಭದಲ್ಲೂ ನಾವು ಬಸ್ ಪಾಸನ್ನು ಕೊಟ್ಟಿದ್ದೇವೆ. ಅನಂತರ 2000 ಇದರ ಸಂದರ್ಭದಲ್ಲೂ ಹೆಚ್ಚಿನವರಲ್ಲಿ ವೆಹಿಕಲ್ಗಳಿರಲಿಲ್ಲ. ಆ ಸಂದರ್ಭದಲ್ಲೂ ನಾವು ನಮ್ಮ ಸಿಟಿ ಬಸ್ಸುಗಳಲ್ಲಿ ಫ್ರೀ ಪಾಸನ್ನು ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ 2 ವೀಲರ್ ಮತ್ತು 4 ವೀಲರ್ ಇದೆ. ಆದರೂ ಅವರ ಮೇಲಿರುವ ಅಭಿಮಾನ, ಅವರು ನಮ್ಮೊಂದಿಗಿರುವ ಒಡನಾಟ ಮತ್ತು ಈ ಜಿಲ್ಲೆಯಲ್ಲಿ ಜೀವದ ಹಂಗು ತೊರೆದು ಅವರು ಮಾಡುತ್ತಿರುವಂಥ ಕಾರ್ಯ ಪ್ರವೃತ್ತಿ. ಈ ಪೊರ್ತುಡು ಪತ್ರಕರ್ತರು ಖಾಸಗಿ ಬಸ್ ಮಾಲಕ ಸಂಘದ ವತಿರ್ದು ಬಸ್ ಪಾಸ್ ವಿತರಣೆ ಮಲ್ತಾರೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರು PB ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಈ ಪೊರ್ತುಡು ಒಟ್ಟಿಗೆ ಇತ್ತರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತನ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ಇಂದಾಜೆ ಸಭೆ ನೆತ್ಕೊಂಡರು. ಉಪಾಧ್ಯಕ್ಷರು ಭಾಸ್ಕರ್ ರೈಕಟ್ಟ ಸಭೆ ಸುಧಾರಿಕೆ ಮಾಡಿದರು. ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಸೊನ್ನೆ ಸಂದಾಯರು. ಸುದ್ದಿಗೊಂಚಲ್ಗೆ ಸ್ವಾಗತ.
ಪರಿವಾರ ಬಂಟ ಸಮುದಾಯ ಕಾಸರಗೋಡು ವಲಯದ ಆಟಿಕೂಟ ಕೊರುವೈಲ್ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪರಿಸರಡು ಇಂಚಗು ನಡೆತಂಡು. ಪರಿವಾರ ಬಂಟ ಸಮುದಾಯದ ಕಾಸರಗೋಡು ವಲಯದ ಆಟಿಕೂಟ ಕಾರ್ಯಕ್ರಮನು ಕೊರುವೈಲ್ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪರಿಸರಡು ಇಂಚುಗು ನಡಪಾಯಿರು. ಈ ಪೊರ್ತುಡು ಹಿರಿಯ ದಂಪತಿಲಿಗೆ ಮಾನಾದಿಗೆ ಮಲ್ತೆರು. ಈ ಪೊರ್ತು ಕಾರ್ಯಕ್ರಮಡು ಪೊಂಚೂನುಗ್ಲಿ ಇಲ್ಲಲ್ದೋ ಮಲ್ತು ಕನತಿನ ಬೇತೆ ಬೇತೆ ರೀತಿದ ಆಟಿದ ತೆನಸನ್ನು ಪ್ರದರ್ಶಿಸಾಯರು. ಪತ್ರೊಡೆ, ಪೆಲತರಿ, ಪುನರ್ಪುಲಿ ಜ್ಯೂಸ್, ಉಪ್ಪಡು, ಪೆಲಕಾಯಿ ಸೇರ್ನಂಚ ಸಾಂಪ್ರದಾಯಿಕ ತುಳುನಾಡ್ದ ತೆನಸಲಿನ ಭಿನ್ನರಿಗೆ ಬಳಸಿಯರು. ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು. ಪ್ರಕಾಶ್ ನಾಯ್ಕ್, ಕೃಷ್ಣ ನಾಯ್ಕ್ ದಂಪತಿಲು, ಸುರೇಖಾ ನಾಯ್ಕ್, ಯೋಗೀಶ್ ನಾಯ್ಕ್, ಕಿಶನ್ ನಾಯ್ಕ್ ಮಲ್ಲಬಿನ್ನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ವರ್ಷಂ ಪ್ರತಿ ಆತಿಡು ಮನೋರಂಜನೆ ಕಾರ್ಯಕ್ರಮ ಒಂದು ದುಂಬುಡ್ದೆ ನಡೆದೊಂದು ವರ್ಮ ಕಾರ್ಯಕ್ರಮ ಏನು ಹೇಳ್ತಾರೆ ಮಾಂತೆರ್ಲ ಮಂತ್ರ ಕೊಂತನ ಇಲ್ಲಲ್ಲ ಮಂತ್ರ ತನಸಲ್ಲಿ ಆಟಿಟ್ಟು ಪ್ರತ್ಯೇಕವಾದ ತಿಕ್ಕನೋ ಐಟಮ್ಸ್ ಮಂದ ಚೇವುಡು ಮಂತಿನಂಜನ ಬೊಕ್ಕ ಕೆಲವು ಕಥ ಚಟ್ನಿಗಳು ಊರು ತಿಕ್ಕನಂಜ ಕಾಟ ತಿಕ್ಕನಂಜಿನ ವಸ್ತುಗಳ ಚಟ್ನಿ ಮಂದ ನಾವು ಕೆಲವು ಮರಾಠ ಗಿಡ ಕಡ್ತ ತಿಕ್ಕನಂಜಿನ ಕಷಾಯಗಳು ಇಂಚಿನ ಮಾಂತ ಸೇರ್ಸಾತು ಮಾಂತ ಇಲ್ಲಾಡಿರ್ತು ಕೊಂತದ್ದು ಒಟ್ಟು ಸೇರ್ದು ಮಾನ್ಪುನಂಜಿನ ಒಂದು ಮಾಂತ ಸೇರಿದ ಮನರಂಜನೆ ವೈಭವ ಲಾಭನು ನಮ್ಮ ಯೂಸ್ ಮಾಡ್ಕೊಳ್ಳಪ್ಪ. ಕಾಸರಗೋಡಿನ ಪರಿವಾರ ಬಂಟರು ವರ್ಷಂ ಪ್ರತಿ ಈ ಒಂದು ಆಟಿಕೂಟವನ್ನು ಆಚರಿಸ್ತಾ ಬಂದಿದ್ದೇವೆ. ನಮ್ಮ ಹಿರಿಯರು ಹಳೆಯ ಕಾಲದಿಂದಲೂ ಕೂಡ ಕೃಷಿಕರಾಗಿದ್ದರು. ಈ ಕೃಷಿಕರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಕೂಡ ಅನುಭವಿಸಿದಂತಹ ನಮ್ಮ ಒಂದು ಜನಾಂಗ. ಈ ಜನಾಂಗ ಹಳೆಯ ಕಾಲದಿಂದಲೂ ಕೂಡ ಕೃಷಿಯನ್ನು ಅವಲಂಬಿಸಿ ಜೀವಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ಆಟಿ ತಿಂಗಳು ಅಂದರೆ ನಿಜವಾಗಿಯೂ ಬರಗಾಲದ ತಿಂಗಳು. ಎಲ್ಲ ಮನೆಯಲ್ಲಿ ಕೃಷಿಯ ವಸ್ತುಗಳೆಲ್ಲ, ಕೃಷಿಯಲ್ಲಿ ನಾವು ಏನೆಲ್ಲ ಸಂಪಾದನೆ ಮಾಡಿದ್ದೇವೋ, ಏನೆಲ್ಲ ಬೆಳೆಸಿದ್ದೇವೋ ಎಲ್ಲವನ್ನು ಮುಗಿದುಕೊಂಡು ಕೊನೆಗಾಗುವ ಏನು ಉಳಿಯದಿರುವಂತಹ ಒಂದು ಸಮಯ ಈ ಆಟಿ ತಿಂಗಳು. ನಂತರ ಸೋಣ ತಿಂಗಳಾಗಬೇಕು. ಏನಾದರೂ ಪ್ರಕೃತಿಯಲ್ಲಿ ಏನಾದರೂ ನಮ್ಮ ಕೃಷಿಯ ವಸ್ತುಗಳು ಉತ್ಪಾದನೆ ಆಗಬೇಕಿದ್ರೆ ಸೋಣ ತಿಂಗಳಾಗಬೇಕು. ಆವಾಗ ಆಟಿ ತಿಂಗಳು ಎಂಬುದು ಬಹಳ ಕಷ್ಟದ ಒಂದು ಸಮಯ ಆಗಿತ್ತು ಎಲ್ಲರಿಗೂ ಕೂಡ. ಆ ಸಮಯದಲ್ಲಿ
ಇಡೀ ಎಲ್ಲರೂ ಕೂಡ ಕಾಡಿನಲ್ಲಿ ಸಿಕ್ಕುವಂತಹ ಎಲ್ಲ ಸೊಪ್ಪುಗಳನ್ನು, ಗೆಡ್ಡೆಗಳನ್ನು, ಇನ್ನಿತರ ವಸ್ತುಗಳನ್ನು ತಿಂದು ಬದುಕಿರುವಂಥ ಒಂದು ಸಮಯ ಅದು ಇವತ್ತಿನ ಮಕ್ಕಳಿಗೆ ಪರಿಚಯಿಸಿಕೊಡ್ಲಿಕ್ಕಿರುವಂಥ ಒಂದು ವ್ಯವಸ್ಥೆಯನ್ನು ನಾವಿತ್ತು ಮಾಡ್ತಿದ್ದೇವೆ. ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ರು. ಆದರೆ ನಿಜವಾಗಿ ಕೂಡ ಈ ಗೆಡ್ಡೆ ಗೆಣಸುಗಳು, ಈ ಸೊಪ್ಪುಗಳು ಆರೋಗ್ಯಕ್ಕೆ ಹಾನಿಕರವಾಗಿರಲಿಲ್ಲ. ಬದಲಾಗಿ ಆರೋಗ್ಯಕ್ಕೆ ಇದು ಮದ್ದಿನಾಂಶವನ್ನು ಇರುವಂತಹ ಶ್ರೇಷ್ಠ ವಸ್ತುಗಳಾಗಿದ್ದು ಈ ನಾವು ಇವತ್ತು ತಿನ್ನುವಂತಹ ಇದು ಹಾಗೂ ಇನ್ನಿತರ ಗೆಡ್ಡೆಗಳು. ಇದನ್ನು ನಮ್ಮ ಮಕ್ಕಳಿಗೆ ಇವತ್ತು ನಾವು ಹೇಳಿಕೊಡಬೇಕಾಗಿದೆ. ಯಾಕೆಂದರೆ ಇದನ್ನು ಮರೀಬಾರ್ದು. ಯಾಕೆಂದರೆ ಇವತ್ತು ನಾವು ತಿಂತಿರುವಂಥದ್ದು ಎಲ್ಲವೂ ಕೂಡ ವಿಷಗಳು. ಎಲ್ಲಿ ಕೂಡ ಹೋದರೂ ಕೂಡ ನಮಗೆ ವಿಷಾಂಶ ಮಿಶ್ರಿತವಾದಂತಹ ತಿನ್ನುವಂಥ ವಸ್ತುಗಳಿಗೆ ಇವತ್ತು ಸಿಕ್ಕುವಂಥದ್ದು. ಆದರೆ ನಮ್ಮ ಮಕ್ಕಳಿಗೆ ವಿಷಾಂಶವನ್ನು ತಿನ್ನುವ ಅವಶ್ಯಕತೆ ಇಲ್ಲ. ಪ್ರಕೃತಿಯಲ್ಲಿ ಸಾಕಷ್ಟು ನಮಗೆ ಬೇಕಾದಂಥ ಅಮೃತ ತುಲ್ಯವಾದಂಥ ವಸ್ತುಗಳು ಲಭ್ಯವಿದೆ ಎಂಬುದನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡುವಂತಹ ಶ್ರೇಷ್ಠ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಿದ್ದೇವೆ. ಇವತ್ತಿನ ಈ ಆಟಿದ ಒಂಜಿ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ನಾವು. ಅದಕ್ಕೆ ಬೇರೆ ಬೇರೆ ರೀತಿಯ ವಿವಿಧ ಖಾದ್ಯಗಳನ್ನು ಎಲ್ಲ ಮನೆಯಿಂದ ಸಾಧ್ಯವಾದ ಮಟ್ಟಿಗೆ ಇಲ್ಲಿಗೆ ತಂದು ಒಪ್ಪಿಸಲಾಗಿದೆ. ಅದರಲ್ಲಿ ಈಗ ಬೇರೆ ಬೇರೆ ರೀತಿಯ ಪುಳಿಂಕಟೆ, ಹಲಸಿನ ಹಪ್ಪಳ, ಮತ್ತು ಪೆಲತ್ತೇರಿ, ಮತ್ತು ಚಟ್ನಿಗಳು, ಬೇರೆ ಬೇರೆ ರೀತಿಯ ವಿವಿಧ ರೀತಿಯ ತಿಮರ ಚಟ್ನಿ, ಬಾರದೆಗೊಡಿ, ಬೇರೆ ಬೇರೆ ವಿವಿಧ ರೀತಿಯ ಚಟ್ನಿಗಳು, ಮತ್ತು ಗಂಜಿಗಳು, ಬೇರೆ ಬೇರೆ ರೀತಿಯ ಕೊತ್ತಂಬರಿ ಗಂಜಿ, ಬದಂಜಿ ಗಂಜಿ, ಮತ್ತು ಮೆಂತೆ ಗಂಜಿ, ಬೇರೆ ಬೇರೆ ರೀತಿಯ ಗಸಿಗಳು, ಪತ್ರೊಡೆಗಳು, ಮತ್ತು ಹಲಸಿನ ಅಲ್ಲಿ ಆಗಿದಂಥ ಬೇರೆ ಬೇರೆ ಖಾದ್ಯಗಳನ್ನು ಇಲ್ಲಿ ತಂದು ಎಲ್ಲ ಒಪ್ಪಿಸಲಾಗಿದೆ. ಮೆತ್ತೆಯ ಮಣ್ಣಿ, ಹಾಗೆ ಹಲಸಿನ ಗಟ್ಟಿ, ಹಲಸಿನ ಪಾಯಸ, ಹಾಗೆ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಇಲ್ಲಿ ತಂದು ಒಪ್ಪಿಸಲಾಗಿದೆ. ನಡೆಸುವ ಉದ್ದೇಶ ಅಂದರೆ ಈ ಯುವ ಮಕ್ಕಳಿಗೆ ಇದರ ಬಗ್ಗೆ ತಿಳಿವಳಿಕೆ ಬೇಕು. ಅಂದರೆ ಮೊದಲಿನಿಂದಲೂ ಮಾಡಿದಂತಹ ಇದರಲ್ಲಿ ಒಳ್ಳೆಯ ರೀತಿಯ ಔಷಧಾಂಶಗಳು ಉಂಟು. ಈ ವಿಭವದಲ್ಲಿ ಬರೀ ಇದಕ್ಕಾಗೋಸ್ಕರ ಅಲ್ಲ, ಪೂರ್ವಜರು ಮಾಡಿದಂತಹ ಇದು ಮಕ್ಕಳಿಗೆ ಗೊತ್ತಾಗಬೇಕು, ಅದನ್ನು ಮುಂದುವರಿಸಬೇಕು ಅಂತ ಉದ್ದೇಶದಿಂದ ನಾವು ಇದನ್ನು ಮುಂದಕ್ಕೆ ಮಾಡಲಿಕ್ಕೆ ಉದ್ದೇಶಿಸಿದ್ದೇವೆ. ಸುದ್ದಿಗೊಂಚಲಗೂ ಸ್ವಾಗತ. ಕಸ್ತೂರಬಾ ವೈದ್ಯಕೀಯ ಕಾಲೇಜ್ದ ENT ತರೆಬೊಕ್ಕ ಕೇಕಲು ಶಸ್ತ್ರಚಿಕಿತ್ಸಾ ವಿಭಾಗವತ್ತಿರ್ದು IAOHNS 2024 ಕುಡ್ಲ ಇಂಡಿಯನ್ ಅಕಾಡೆಮಿ ಆಫ್ ಓಟರೈನಾಲರಿಂಗಾಲಜಿ ತರೆಬೊಕ್ಕ ಕೇಕಲು ಶಸ್ತ್ರಚಿಕಿತ್ಸೆದ 10ನೇ ರಾಷ್ಟ್ರೀಯ ಸಮ್ಮೇಳನ ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಗಸ್ಟ್ 8 11 ತಾರೀಕು ಮುಟ್ಟ ನಡಪೆರ ಉಂಡು ಪಣದು KMC ENT ವಿಭಾಗ ಪ್ರಾಧ್ಯಾಪಕರು ಮುಖ್ಯಸ್ಥರು ಡಾಕ್ಟರ್ ದೇವಿ ಪ್ರಸಾದ್ ಡಿ ತೆರಿಪಾದಿರು. ಕಸ್ತೂರಬಾ ವೈದ್ಯಕೀಯ ಕಾಲೇಜ್ದ ENT ತರೆಬೊಕ್ಕ ಕೇಕಲ್ ಶಸ್ತ್ರಚಿಕಿತ್ಸಾ ವಿಭಾಗದ ವತಿರ್ದು IAOHNS 2024 ಕುಡ್ಲ ಇಂಡಿಯನ್ ಅಕಾಡೆಮಿ ಆಫ್ ಓಟರೈನಾಲರಿಂಗಾಲಜಿ ತರೆಬೊಕ್ಕ ಕೇಕಲ್ ಶಸ್ತ್ರಚಿಕಿತ್ಸೆದ 10ನೇ ರಾಷ್ಟ್ರೀಯ ಸಮ್ಮೇಳನ ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಗಸ್ಟ್ 8 11 ತಾರೀಕು ಮುಟ್ಟ ನಡಪೆರ ಉಂಡು ಪಂಡದು ಸುದ್ದಿಗೋಷ್ಠಿ ತೆರಿಪಾಯಿನ ಕುಡ್ಲ KMC ENT ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರು ಡಾಕ್ಟರ್ ದೇವಿ ಪ್ರಸಾದ್ ಡಿ ಓಟರೈನಾಲರಿಂಗಾಲಜಿ ಟುವರ್ಡ್ಸ್ ಅಕಾಡೆಮಿ ರಿಸರ್ಚ್ ಎಕ್ಸಲೆನ್ಸ್ 2024 ವಿಷಯ ನಡಪನ ಸಮ್ಮೇಳನರು ದೇಶ ವಿದೇಶದ 400 ಹೆಚ್ಚ ಪ್ರತಿನಿಧಿಗಳು ಪಾಲ್ಪಡೆಯರ ಉಲ್ಲೇರ್ ಪಂಡದ ವಿವರ ಕೊರಿಯರು. ENT ಡಿಪಾರ್ಟ್ಮೆಂಟ್ ನಡೆಸ್ತಿರುವಂತಹ ಕಾನ್ಫರೆನ್ಸ್ ಆಗಿರ್ತದೆ. ಇದು 10ನೇ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ IOHNS ಅಂದರೆ ಇಂಡಿಯನ್ ಅಕಾಡೆಮಿ ಆಫ್ ಒಟೋಲಾರಿಂಗಾಲಜಿ ಹೆಡ್ ಅಂಡ್ ನೆಕ್ ಸರ್ಜರಿ ಎಂಬ ಸಂಸ್ಥೆಯ ಕಾನ್ಫರೆನ್ಸ್. ಇದು ನಾಡಿದ್ದು ಆಗಸ್ಟ್ 8ನೇ ತಾರೀಕಿಂದ 11ನೇ ತಾರೀಕಿನವರೆಗೆ ನಮ್ಮ ಪ್ರಸಿದ್ಧ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೀಲಿಕ್ಕಿದೆ. IOHNS ಸಂಸ್ಥೆಯು 2014ರಲ್ಲಿ ಸ್ಥಾಪನೆ ಆಗಿರುವುದು. ಚೆನ್ನೈಯ ಪ್ರಸಿದ್ಧ ENT ತಜ್ಞರಾದ ಡಾಕ್ಟರ್ ಮೋಹನ್ ಕಾಮೇಶ್ವರನ್ ಅವರು ಇದರ ಸಂಸ್ಥಾಪಕರು, ಅಧ್ಯಕ್ಷರಾಗಿರ್ತಾರೆ. ಅವರ ಮನ್ನಣೆಯಲ್ಲಿ ನಡೀತಾ ಇರುವ ಈ ಸಂಸ್ಥೆಯು ಅವರ ಸಮರ್ಥ ನಾಯಕತ್ವದಲ್ಲಿ ರಾಷ್ಟ್ರೀಯ ಸಂಘವಾದರೂ ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೆಚ್ಚಿನ ಎತ್ತರ ಮತ್ತು ಮನ್ನಣೆಯನ್ನು ಪಡೆಯುತ್ತಾ ಇದೆ. ಈ ಕಾನ್ಫರೆನ್ಸ್ನ ಥೀಮ್ ಒಟೋಲಾರಿಂಗಾಲಜಿ ಟುವರ್ಡ್ಸ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಎಕ್ಸಲೆನ್ಸ್ ಎನ್ನುವುದು ನಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಶೋಧನೆಯ ನಾವೀನ್ಯತೆ ಮತ್ತು ಇದರ ಬಗ್ಗೆ ವಿಶೇಷ ಮನ್ನಣೆಯನ್ನು ಕೊಡ್ತಾ ಇದೆ.
ಈ ಥೀಮ್ ನಮ್ಮ ಮಾಹೆಯ ಥೀಮ್ ಆದಂಥ ಸಂಶೋಧನೆಯ ಉತ್ಕೃಷ್ಟತೆಯ ವರ್ಷ 2024 ಜೋಡಿಸಲಾಗಿದೆ. ಇದರಲ್ಲಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ MD ವೆಂಕಟೇಶ್, ನಮ್ಮ ಉಪಕುಲಪತಿ ಮಾಹೆ, ಸ್ವತಃ ENT ಸರ್ಜನ್ ಆಗಿರುವಂಥ ಇವರು ಈ ಸಮ್ಮೇಳನದ ಸಂಘಟನಾ ಅಧ್ಯಕ್ಷರಾಗಿರ್ತಾರೆ. ಇವರ ಮಾರ್ಗದರ್ಶನದಲ್ಲಿ ನಾನು ಅಂದರೆ ಡಾಕ್ಟರ್ ದೇವಿ ಪ್ರಸಾದ್ ಸಂಘಟನಾ ಕಾರ್ಯದರ್ಶಿಯಾಗಿ ತನ್ನ ತಂಡದ ಜೊತೆ ಈ ಸಮ್ಮೇಳನ ನಡೆಸಿಕೊಡ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಡೀನ್ ಆದಂಥ ಡಾಕ್ಟರ್ ಉನ್ನಿಕೃಷ್ಣನ್ ಸರ್ ಅವರು ನಮ್ಮ ಮೇನ್ ಮಾರ್ಗದರ್ಶಕರಾಗಿರ್ತಾರೆ. ಈ ವರ್ಷ ವಿಶೇಷ ಏನಂದರೆ ಇದು ನಮ್ಮ KMC ಕಾಲೇಜಿನ ಪ್ಲಾಟಿನಮ್ ಜುಬ್ಲಿ ಕೂಡ ಆಗಿರ್ತದೆ. ಹಾಗಾಗಿ ಈ ವರ್ಷ ರಾಷ್ಟ್ರೀಯ ಸಮ್ಮೇಳನ ನಡೆಸುವುದು ನಾವು ಹೇಳುವಂತೆ ಒಂದು ಐಸಿಂಗ್ ಆನ್ ದ ಕೇಕ್ ಅಂತ ಕೂಡ ನಾವು ಕರಿಬೋದು. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೋ ಚಾನ್ಸಲರ್ ಆದಂಥ ಡಾಕ್ಟರ್ HS ಬಲ್ಲಾಳ್ ಅವರು 9ನೇ ತಾರೀಕು ಸಂಜೆ 7 ಗಂಟೆಗೆ ಮಂಗಳೂರಿನ TMFI ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುವಂಥ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಬಂದು 150ಕ್ಕೂ ಹೆಚ್ಚಿನ ಪ್ರಮುಖ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅತಿಥಿ ಭಾಷಣಕಾರರು ಕೂಡ ಇದರಲ್ಲಿ ತಮ್ಮ ಪ್ರಸ್ತುತಿಯನ್ನು ಕೊಡಿಸಲಿದ್ದಾರೆ. ಬೇರೆ ಬೇರೆ ಉಪವಿಶೇಷಗಳಾದಂಥ ನ್ಯೂರೋಟಾಲಜಿ, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಮೇಲೆ ಕೂಡ ಇದರಲ್ಲಿ ಬೇರೆ ಬೇರೆ ಅಂತ ಉಲ್ಲೇಖಗಳು ಇರುತ್ತವೆ. ಸಂಘಟನಾ ಸಮಿತಿದ ಡಾಕ್ಟರ್ ಮನೀಷಾ, ಮಾಧ್ಯಮ ಸಮಿತಿದ ಮುಖ್ಯಸ್ಥರು ಡಾಕ್ಟರ್ ಕಿರಣ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದಾರೆ. Head and neck surgery at KMC College, Mangalore is organizing the IAOHNS 2024. That is the 10th National Conference of the Indian Academy of Otorhinolaryngology, Head and Neck Surgery from the 8th of August 2024 to 11th of August 2024, and this will be held at Dr. TMFI International Convention Center, Mangalore. IAOHNS, as we call it, it is Indian Academy of Otorhinolaryngology, Head and Neck Surgery. It is a non-profit organization founded in 2014. ಸುದ್ದಿಗೊಂಚಲ್ಗೆ ಸ್ವಾಗತ. ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತೆರ್ನ ಸಂಘ ಬೊಕ್ಕ ಕುಡ್ಲ ಪತ್ರಕರ್ತೆರ್ನ ಚಾರಣ ಬಳಗ ವತಿರ್ದು ಉತ್ತರ ಕನ್ನಡ ಜಿಲ್ಲೆದ ಅಂಕೋಳ ಉಳವರೆಡು ಗುಡ್ಡೆ ಜರಿನಿರ್ದು ಇಲ್ಲನ್ನು ಕಳೆಯೊಂದು ಸಂತ್ರಸ್ತರಾದುಪ್ಪನಕ್ಲೆಗ್ ದಾನಿಲಿರ್ದು ಸಂಗ್ರಹ ಮಲ್ತಿನ ವಸ್ತುಲೇನು ಮುಟ್ಟಾವನ ವಾಹನಗ್ ತೊಕೋಡು ಬಸ್ ಸ್ಟ್ಯಾಂಡ್ ಸೋಮವಾರ ಚಾಲನೆ ಕೊರಿಯರು. ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ಕುಡ್ಲ ಪತ್ರಕರ್ತರ ಚಾರಣ ಬಳಗ ವತಿರ್ದು ಉತ್ತರ ಕನ್ನಡ ಜಿಲ್ಲೆದ ಅಂಕೋಲ ಉಳವರೆಡು ಗುಡ್ಡೆ ಜರಿನಿರ್ದು ಇಲ್ಲನ್ ಕಲೆಯೊಂದು ಸಂತ್ರಸ್ತರಾದಿಪ್ಪುನಗ್ಲೆಗ್ ದಾನಿನಿರ್ದು ಸಂಗ್ರಹ ಮಲ್ತಿನ ವಸ್ತುಲೇನು ಮುಟ್ಟಾವನ ವಾಹನಗ್ ಉಳ್ಳಾಲ ಪೊಲೀಸ್ ಠಾಣೆದ ಸಬ್ ಇನ್ಸ್ಪೆಕ್ಟರ್ ಶೀತಲ್ ಅಂಗೂರ್ ಸೋಮವಾರ ಚಾಲನೆ ಕೊರಿಯರು. ನರಮಾನಿನ ಕಷ್ಟಲೆಗೆ ಸ್ಪಂದಿಸುವ ಮೂಲಕ ಮಾನವೀಯತೆದ ಕೊಂಡಿನ ದೇರ್ತು ಪತ್ತುನ ಬೇಲೆನು ಪತ್ರಕರ್ತರು ಮಲ್ತೊಂದಿಪ್ಪುನವು ಶ್ಲಾಘನೀಯ. ತಾಲೂಕುದ ಪತ್ರಕರ್ತರು ಸಾಮಾಜಿಕ ಬದ್ಧತೆದೊಟ್ಟಿಗೆ ಸೇವಾ ಕಾರ್ಯಡು ಭಾಗಿಯಾದಿಪ್ಪುನ ಮಾತೆರೆಗ್ಲ ಮಾದರಿ ಪಂಡದು ಸಬ್ ಇನ್ಸ್ಪೆಕ್ಟರ್ ಶೀತಲ್ ಅಂಗೂರ್ ತೆರಪಾಯಿರು. ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮ ಉಳ್ಳಾಲ ತಾಲೂಕಿನಿಂದ ಎಲ್ಲ ದಾನಿಗಳಿಂದ ದಿನೋಪಯೋಗಿ ವಸ್ತುಗಳನ್ನು ಸಂಗ್ರಹಿಸಿ ನಮ್ಮ ರಾಜ್ಯದಲ್ಲಿ ಸಿರೂರಿನಲ್ಲಿ ಆಗಿರ್ತಕ್ಕಂಥ ಪ್ರಕೃತಿ ವಿಕೋಪಕ್ಕೆ ಎಲ್ಲರೂ ಉದಾರ ಮನಸ್ಸಿನಿಂದ ನಮ್ಮ ಉಳ್ಳಾಲ ತಾಲೂಕಿನಿಂದ ಕೊಟ್ಟಿದ್ದಾರೆ. ಅದನ್ನೆಲ್ಲ ಹೋಗಿ ಪ್ರಾಮಾಣಿಕವಾಗಿ ಅಲ್ಲಿ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂದು ಉತ್ತಮ ಕೆಲಸ. ಏಕೆಂದರೆ ಮಾನವಗಳ ಮಧ್ಯೆ ಒಂದು ಕೊಂಡಿ ಬೆಚ್ಚತಕ್ಕಂಥ ಮತ್ತು ಸಂಬಂಧಗಳಲ್ಲಿ ಕಷ್ಟದಲ್ಲಿ ಸಂಬಂಧಿಸುವಂಥ ಕೆಲಸ ಮೊದಲಿಂದ ನಮ್ಮ ರಾಜ್ಯದಲ್ಲಿ ಬೆಳ್ಕೊಂಡು ಬಂದಂಥ ಇದು. ಆದ್ದರಿಂದ ಅದಕ್ಕೆ ಮಾದರಿಯಾಗಿ ನಮ್ಮ ಉಳ್ಳಾಲ ತಾಲೂಕಿನಿಂದ ಕೂಡ ಇಡೀ ಎಲ್ಲರಿಗೊಂದು ಮಾದರಿ. ಬೇರೆಯವರು ಕೂಡ ಇದೇ ರೀತಿ ಕಷ್ಟದಲ್ಲಿ ಇರುವ ಸಂದರ್ಭದಲ್ಲಿ ಬೇರೆಯವರಿಗೆ ನಾವು ಸ್ಪಂದನೆ ಮಾಡುವಂಥ ನಮ್ಮ ಕೆಲಸ, ನಮ್ಮ ಮಾನವೀಯತೆ ಗುಣ ಅದು. ಆದ್ದರಿಂದ ನಮ್ಮ ಉಳ್ಳಾಲ ತಾಲೂಕಿನಿಂದ ಎಲ್ಲರೂ ಒಟ್ಟಾಗಿ ದಾನಿಗಳಿಂದ ಸಂಗ್ರಹಿಸಿ
ಪತ್ರಕರ್ತರು ತಮ್ಮ ಒಂದು ಸಾಮಾಜಿಕ ಕಳಕಳಿಯಿಂದ ಹೋಗಿ ಅಲ್ಲಿ ನೀಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಕೂಡ ಮಾಡಲಿ. ನಮ್ಮ ಯಾವುದೇ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಆಗಲಿ ಕಷ್ಟದಲ್ಲಿದ್ದಾಗ ನಮ್ಮ ಸ್ಪಂದನೆ ಮಾಡುವಂಥ ಗುಣ ಅತ್ಯಂತ ಉತ್ತಮವಾಗಿ ಮಾಡಿದ್ದಾರೆ. ಈ ಕೆಲವೊಂದು ವಸ್ತುಗಳನ್ನು ಇನ್ನೂ ಅವರು ಖರೀದಿ ಮಾಡಿ ಅಲ್ಲಿ ನೀಡ್ತಾ ಇದ್ದಾರೆ. ಅಕ್ಕಿ ಇನ್ನೂ ಬೇರೆ ಬೇರೆ ಪದಾರ್ಥಗಳನ್ನು. ಇದೇ ರೀತಿ ಅವ್ರಿಗೆ ಒಳ್ಳೆಯದಾಗಲಿ. ಆರ್ಎನ್ ಕಲೆಕ್ಷನ್ಸ್ ರಹೀಮೀರ್ ಪಾತಿರೊಂದು ಶೀರೂರು ಘಟನೆ ದುಃಖಕರ. ಪತ್ರಕರ್ತರು ಪ್ರಾಯದ ಪುಂಜವನ ಅಂತಿಮ ಸಂಸ್ಕಾರ ತೊಡಗಿ ಸಾಯಿನವು ಮಾನವೀಯ ಬೇಲೆ ಜಾತಿ ಜಾಗೆ ಭಾಷೆದು ಒಂದೇ ಕಷ್ಟಡು ಉಪ್ಪು ನಕ್ಲಿಗೆ ಸಹಕರಿ ಸಾವು ದೇವರು ಮೆಚ್ಚಿನ ವೇಲೆ ಪಂಡಿದು ಮೆಚ್ಚುಗಿದ ಪಾತಿರ ಪಂಡಿರು. ಏನು ಸಿರೂರಲ್ಲಿ ಒಂದು ಘಟನೆಯನ್ನು ಕರ್ನಾಟಕದಾದ್ಯಂತ ನಾವು ನೋಡಿದ್ದೇವೆ. ಭಾಳ ದುಃಖಕರವಾದಂಥ ಒಂದು ಪ್ರದೇಶಗಳಿಗೆ ಪತ್ರಕರ್ತರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಒಂದು ಮಹಿಳೆಯ ಆ ಒಂದು ಶವವನ್ನು ಅವರು ಸಂಸ್ಕಾರಕ್ಕೆ ಪತ್ರಕರ್ತರು ಮುಂದೆ ಬಂದು ಆ ಸಂಸ್ಕಾರವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಪ್ರಶಂಸೆಯನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಭಾಳಷ್ಟು ಶ್ಲಾಘನೀಯ, ಭಾಳಷ್ಟು ಖುಷಿ ಆಗ್ತಿದೆ ಪತ್ರಕರ್ತರು ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳುವಾಗ ನಾವು ಅವರಿಗೊಂದು ಸಾಥ್ ಕೊಟ್ಟಿದ್ದೇವೆ. ನಮ್ಮ ಠಾಣಾ SI ಅವರು ಕೂಡ ಈ ಬಗ್ಗೆ ಮಾತಾಡಿದರು. ಭಾಳಷ್ಟು ದುಃಖಕರವಾದಂಥ ಒಂದು ವಿಷಯ. ನಾವು ಏನಿದ್ರು ನಾವು ಮಾನವರಿಗೋಸ್ಕರ ಬದುಕುವಂಥ ಮನುಷ್ಯರು. ನಾವು ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಪಡುವಂಥ ಸಂದರ್ಭದಲ್ಲಿ ಪ್ರದೇಶ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ನಮ್ಮಿಂದಾಗುವಂತಹ ಕಿಂಚಿಂತು ಸಹಾಯ ಕೂಡ ಮಾಡೋದು ನಮ್ಮ ಮಾನವರ ಕರ್ತವ್ಯವಾಗಿದೆ. ಅದೇ ಕರ್ತವ್ಯ ಕೂಡ ನಾವು ಇವತ್ತು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮ್ಮಿಂದ ಏನೋ ಒಂದು ಕಿಂಚಿತ್ತು ದಾನವನ್ನು ಪಡೆದಂತಹ ಪತ್ರಕರ್ತರಿಗೆ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಪಾತಿರೊಂದು ಶೀರೂರು ದುರಂತದ ಸಂದರ್ಭದ ಪತ್ರಕರ್ತರ ನಡಪಾಯಿನ ಮಾನವೀಯ ಬೇಲೆಡ್ದು ಅಕ್ಲು ವರದಿಗೆ ಮಾತ್ರ ಸೀಮಿತಾತ್ ಸಾಮಾಜಿಕ ಚಟುವಟಿಕೆಗಳ ಪೂರಕವಾಯಿನಕ್ಲು ಪನ್ಪುನ ಅಭಿಪ್ರಾಯನ ಮೂಡಿಸಾದಿರು ಪಂಡಿತ ತಿರುಪಾಯಿರು. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಬಳೆಯ ಶೀರೂರಲ್ಲಿ ಸಂತ್ರಸ್ತವಾಗಿದ್ದಾರೆ, ಅನಾಥರಾಗಿದ್ದಾರೆ. ಅವರ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರ ನೆರವಿಗೆ ನಮ್ಮ ಮಂಗಳೂರು ಚಾರಣ ಬಳಗ ಮತ್ತು ಉಳ್ಳಾಲ ಪತ್ರಕರ್ತರ ಸಂಘದವರಲ್ಲಿ ಹೋಗಿ ಏನಾದರೂ ನೆರವು ಮಾಡಬೇಕು ಅಂತೇಳಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಒಂದು ವೃದ್ಧೆಯನ್ನು ಆಂಬುಲೆನ್ಸ್ ವೃದ್ಧೆಯ ಮೃತದೇಹವನ್ನು ಅವರ ಮನೆಗೆ ಮುಟ್ಟಿಸುವ ಕೆಲಸವನ್ನು ಕೂಡ ಒಳ್ಳೆಯ ಕೆಲಸವನ್ನು ಒಂದು ಚಾರಣ ಬಳಗ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರು. ಆ ಮೂಲಕ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಕೂಡ ಈ ಒಂದು ಪತ್ರಕರ್ತರ ಕೆಲಸದ ಬಗ್ಗೆ, ಕಾಳಜಿಯ ಬಗ್ಗೆ ಅವರನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ತುಂಬ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಆ ಮಾಧ್ಯಮಗಳಲ್ಲಿ ಇದು ಒಂದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿತ್ತು. ಯಾಕಂದರೆ ಪತ್ರಕರ್ತರು ಕೇವಲ ವರದಿಗೆ ಮಾತ್ರ ಸೀಮಿತವಲ್ಲ, ಅವರು ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕರಾವಳಿ ಎಂಟರ್ಪ್ರೈಸಸ್ದ ರಶೀದ್ ದೇರ್ಲಕಟ್ಟೆ, UR ಫೌಂಡೇಶನ್ದ ಉಸ್ಮಾನ್ AM, ಉಪಾಧ್ಯಕ್ಷರು ದಿನೇಶ್ ನಾಯ್ಕ್ ತೊಕ್ಕೊಟ್ಟು, ಆರಿಫ್ UR, ಕೋಶಾಧಿಕಾರಿ ವಜ್ರ ಗುಜರನ್, ಜಿಲ್ಲಾ ಸಮಿತಿ ಸದಸ್ಯರು ಮೋಹನ್ ಕುತ್ತಾರ್, ಪತ್ರಕರ್ತ ಚಾರಣಾ ಬಲಗದ ಶಶಿ ಬೊಲ್ಲಾಯರ್, ಕಾರ್ಯಕಾರಿ ಸಮಿತಿ ಸದಸ್ಯರು ಶಿವಶಂಕರ್, ಆಸಿಫ್ ಬಾಬುಕಟ್ಟೆ, ಅಶ್ವಿನ್ ಕುತ್ತಾರ್ ಈ ಪೊರ್ತರು ಒಟ್ಟಿಗೆ ಇದ್ದರು. ಉಳ್ಳಾಲ ತಾಲೂಕು ಪತ್ರಕರ್ತ ಸಂಘದ ಕಾರ್ಯದರ್ಶಿ ಶಶಿಧರ್ ಪೊಯ್ಯತಬೈಲ್ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಾಡ್ತಾರೆ. ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ವಸಂತ್ ಎನ್ ಕೊನಾಜೆ ಸೊನ್ನೆ ಸಂದಾಯರು. ಸುದ್ದಿಗೊಂಚರಗ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊಣಾಜಿ ಗ್ರಾಮ ಉಳ್ಳಾಲ ತಾಲೂಕು ವತಿರ್ದು ಅಸೇಗೋಳಿ ವಿದ್ಯೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಇಂಚೊಗು ನಡಪಾಯಿರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊಣಾಜಿ ಗ್ರಾಮ ಉಳ್ಳಾಲ ತಾಲೂಕು ವತಿರ್ದು ಅಸೇಗೋಳಿದ ವಿದ್ಯೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪಠಣ ಕಾರ್ಯಕ್ರಮವನ್ನು ಇಂಚೊಗು ನಡಪಾಯಿರು. ವಿದ್ಯಾನಿಧಿ ಸಮಿತಿದ ಸ್ಥಾಪಕ ಅಧ್ಯಕ್ಷರು ಯಾದವ ಕೊಣಾಜೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗೆಟ್ ಬೊಕ್ಕ ವಿದ್ಯಾನಿಧಿ ಸಮಿತಿ ಉದ್ದೇಶಲೆಂದು ತಿಳಿಪಾಯಿರು. ವಿದ್ಯಾರ್ಥಿ ಗೋಪಾಲ ಅವರಿಗೆ ಕೂಡ ಹಾಗೂ ನಮ್ಮ ಮುಂದಿರುವ ಎಲ್ಲ ಶಾಲೆಯ ಮಕ್ಕಳಿಗೆ ವಂದಿಸುತ್ತಾ, ಈಗ ನಾವು ವಿದ್ಯಾನಿಧಿ ಸಮಿತಿ ಹೋದ ವರ್ಷ ಸ್ಥಾಪನೆ ಮಾಡಿದಷ್ಟೇ, ಈಗ ಈ ವರ್ಷ ನಾವು ಏಕೆ ವಿದ್ಯಾಸಮಿತಿಯಿಂದ ಪುಸ್ತಕ ಕೊಡ್ತೇವೆ ಅಂತ ಹೇಳಿದರೆ, ಅದರಲ್ಲಿ ನಮ್ಮಲ್ಲಿ ಆರ್ಥಿಕ ವ್ಯವಸ್ಥೆ ಇದ್ದರಿಂದ ಈಗ 4 ಶಾಲೆ ಮಕ್ಕಳಿಗೆ ನಾವು
ಪುಸ್ತಕವನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಈ ವರ್ಷ ನಾವು ಮಕ್ಕಳಿಗೆ ಪುಸ್ತಕ ಕೊಡುವಾಗ ತಡವಾಗಿರ್ತದೆ. ಹಾಗಾಗಿ ಪುಸ್ತಕ ಮಕ್ಕಳು ಈಗಾಗಲೇ ಪಡೆದುಕೊಂಡಿರ್ತಾರೆ. ಹಾಗಾಗಿ ನಮ್ಮ ಸಮಿತಿಯಿಂದ ಕೊಡುವಂಥ ಪುಸ್ತಕವನ್ನು ಈಗ ಇವತ್ತು ನಾವು ನಿಮಗೆ ನೀಡುತ್ತಿದ್ದೇವೆ. ಹಾಗಾಗಿ ಈ ಸಮಿತಿಯ ಉದ್ದೇಶ ಅಂತ ನಾವು ಮಕ್ಕಳು ಯಾರು ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಬಡ ಮಕ್ಕಳನ್ನು ಗುರುತಿಸಿ ನಾವು ಪುಸ್ತಕವನ್ನು ಕೊಡುತ್ತಿದ್ದೇವೆ. ಸಮಿತಿ ಸದಸ್ಯರು ಶ್ರೀಮತಿ ಉಮಾ ಜನಾರ್ದನ್ ಜೋಕ್ಲೆಗು ಓದುನು ಬೊಕ್ಕ ಚಿತ್ರಕಲೆದ ಬಗೆಟ್ ಮಾಹಿತಿ ಕೊರಿಯರು. ಕಾರ್ಯಕ್ರಮದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಬಡವರನ್ನೆಲ್ಲ ಯಾರಿಲ್ಲ, ಬಡತನ ಕಷ್ಟದಲ್ಲಿ ಇರ್ಬೋದು, ಕಲಿಯಲಿಕ್ಕೆ ಕಷ್ಟ ಆಗ್ಬೋದು, ಅಂಥವರಿಗೆ ಅವ್ರ ಮೇಲೆ ಬರಬೇಕು ಅನ್ನೋದು ಎಲ್ಲರಿಗೂ ಆಸೆ. ನೀವು ಅದನ್ನು ಕಲಿತು ತೋರಿಸ್ಬೇಕು. ಶಾಲೆಯ ಒಂದು ಕೀರ್ತಿಯನ್ನು ತರಬೇಕು. ಕೀರ್ತಿ ತರುವುದು ಅಂತ ಹೇಳಿದರೆ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಅಂದರೆ ಮೊದಲನೇದಾಗಿ ನೀವು ಮನೆಯಿಂದ ಯಾವ ರೀತಿ ಮನೆಯಲ್ಲಿ ಓದ್ಕೊಳ್ತೀರಿ, ತಂದೆ ತಾಯಿಗಳಿಗೆ ಯಾವ ರೀತಿ ನಮಸ್ಕಾರ ಮಾಡ್ತೀರಿ, ಒಂದು ರೆಸ್ಪೆಕ್ಟ್ ಕೊಡಬೇಕು. ಅದೇ ರೀತಿ ಶಾಲೆಯಲ್ಲಿ ಬಂದರೆ ಯಾವ ರೀತಿ ಕಲಿತೀರಿ, ಶಾಲೆಯ ಗುರುಗೆ ನಮಸ್ಕಾರ ಮಾಡಿ ಆ ರೀತಿಯೆಲ್ಲ ನೀವು ಶಿಸ್ತನ್ನು ಇಟ್ಟುಕೊಂಡ್ರೆ ನೀವು ಮುಂದಕ್ಕೆ ಒಳ್ಳೆಯ ಪ್ರಭಾವಿ ವ್ಯಕ್ತಿಗಳಾಗಿ ನೀವು ಬಾಳಲಿಕ್ಕೆ ಅವಕಾಶ ಇದೆ. ಆ ಹೆಸರನ್ನು ನೀವು ಉಳಿಸಿಕೊಳ್ಬೇಕು. ಈಗ ನೀವು ವಿಜ್ಞಾನಿಯಲ್ಲಿ ಕೆಲವರಿಗೆ ಕೆಲವರಿಗೆ ಒಂದೊಂದು ವಿಷಯದಲ್ಲಿ ಇರ್ಬೋದು, ಕೆಲವರು ಚಿತ್ರಕಲೆ ಇರ್ಬೋದು, ಕೆಲವರು ಓದುವ ಅಭ್ಯಾಸ ಇರ್ಬೋದು, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು. ಯಾವುದೇ ಆಗಲಿ ವಿದ್ಯೆ ಮುಖ್ಯ. ವಿದ್ಯೆಯನ್ನು ಕಲಿಯುವುದು ಮತ್ತೆ ಬಾಕಿ ಸಬ್ಜೆಕ್ಟಿಗೆ ನೀವು ಶಾಲೆದ ಮುಖ್ಯೋಪಾಧ್ಯಾಯರು ದಯಾನಂದಿಯೇ, ಶಿಕ್ಷಕಿ ಪುಟ್ಟಮ್ಮ, ಕೊಡ್ಲು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ವಿದ್ಯಾರ್ಥಿ ಗೋಪಾಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಿಕ್ಷಕಿ ಪುಟ್ಟಮ್ಮ ಸೌಮ್ಯ ಸಂಧಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲ್ನು ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದು ಪ್ಲೇ ಪೊಸಕುರಲ್ 24x7.